ಅಡಿಕೆ ನಿಷೇಧವೆಂಬ ತೂಗುಗತ್ತಿ ಮತ್ತೆ ಅಡಿಕೆ ಬೆಳೆಗಾರರನ್ನ ಕಾಡಲಾರಂಭಿಸಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಕೆ ನಿಷೇಧವೆಂಬ ಆದೇಶ ಈವರೆಗೂ ಊರ್ಜಿತದಲ್ಲಿರುವ ಜೊತೆಗೆ ಮತ್ತೆ ಅಡಿಕೆ ವಿಷಕಾರಿ ಎನ್ನುವ ವಿಚಾರ ಚರ್ಚೆಯಲ್ಲಿದೆ. ಜಾರ್ಖಂಡ್ನ ಸಂಸದ ನಿಶಿಕಾಂತ್ ಅಡಿಕೆ ವಿಷಕಾರಿಯಾಗಿದ್ದು ಅಡಿಕೆಯನ್ನು ನಿಷೇಧ ಮಾಡಬೇಕು ಅಂತ ಕೇಂದ್ರಕ್ಕೆ ಮನವಿ ಮಾಡಿರೋದು ಅಡಿಕೆ ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಕರಾವಳಿ ಕರ್ನಾಟಕದ ಹಾಗೂ ಶಿವಮೊಗ್ಗ ಜಿಲ್ಲೆಯ ಕೃಷಿಕರ ಅತ್ಯಂತ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆ ನಿಷೇಧದ ತೂಗುಗತ್ತಿಯಿಂದ ತಪ್ಪಿಸಿಕೊಂಡಿಲ್ಲ. ಕರ್ನಾಟಕದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆಯನ್ನ ಬೆಳೀತಾರೆ. ಲಕ್ಷಾಂತರ ಕುಟುಂಬಗಳು ಇದೇ ಬೆಳೆಯನ್ನ ನಂಬಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಯುಪಿಎ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 2012ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಡಿಕೆಯನ್ನು ನಿಷೇಧಿಸುವ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಇಲಾಖೆಯ ವರದಿ ಪ್ರಕಾರ ಅಡಿಕೆಯಲ್ಲಿ ತಯಾರಿಸುವಂತಹ ತಂಬಾಕು ಪದಾರ್ಥಗಳನ್ನು ತಿನ್ನೋದ್ರಿಂದ ಓರಲ್ ಕ್ಯಾನ್ಸರ್ ಆಗುತ್ತೆ ಎನ್ನುವ ಅಂಶವನ್ನು ಕೂಡ ಉಲ್ಲೇಖಿಸಲಾಗಿತ್ತು. ಇದೇ ಕಾರಣಕ್ಕಾಗಿ ದೇಶದಾದ್ಯಂತ ಅಡಿಕೆ ನಿಷೇಧಿಸುವ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಆದರೆ ಇದಕ್ಕೆ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆ ತಂಬಾಕು ರಹಿತ ಅಡಿಕೆಯ ಬಳಕೆಗೆ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಇದೀಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಎನ್ಡಿಎ ಸರ್ಕಾರವೂ ಕೂಡ ಯುಪಿಎ ಸರ್ಕಾರದ ಪ್ರಸ್ತಾವನೆಯನ್ನೇ ಮತ್ತೆ ಲೋಕಸಭೆಯ ಮುಂದಿಟ್ಟಿದೆ. ಈ ಪ್ರಕ್ರಿಯೆಗಳು ಚಾಲ್ತಿಯಲ್ಲಿರುವಾಗಲೇ ಜಾರ್ಖಂಡ್ ಸಂಸದ ನಿಶಿಕಾಂತ್ ಅಡಿಕೆಯಲ್ಲಿ ವಿಷಕಾರಿ ಅಂಶವಿದ್ದು ಇದು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಅಡಿಕೆ ಬೆಳೆಗಾರರನ್ನ ಗೊಂದಲಕ್ಕೀಡು ಮಾಡಿದೆ. ಪ್ರತಿ ಬಾರಿಯೂ ಅಡಿಕೆ ನಿಷೇಧ ಎನ್ನುವ ಗುಮ್ಮ ಅಡಿಕೆ ಬೆಳೆಗಾರರನ್ನ ಕಾಡ್ತಾ ಇದ್ದು ಇದಕ್ಕೆ ಶಾಶ್ವತ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅಡಿಕೆ ಬೆಳೆಗಾರರ ಸಂಘವೂ ಒತ್ತಾಯಿಸಲಾರಂಭಿಸಿದೆ. ಅಡಿಕೆ ಹಾನಿಕಾರಕ ಎಂಬ ಗುಮ್ಮ ಈ ಬಾರಿ ಕೂಡ ಅಡಿಕೆ ಬೆಳೆಗಾರರನ್ನ ಕಾಡ್ತಾ ಇದೆ. ಈ ಬಾರಿ ಸಂಸದರೊಬ್ಬರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅಡಿಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡಿರುವಂಥದ್ದು ಅಡಿಕೆ ಬೆಳೆಗಾರರಿಗೆ ಮೇಲೆ ಈ ಬಾರಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಪ್ರತಿ ಬಾರಿ ಕೂಡ ಇಂತಹ ಒಂದು ಹೇಳಿಕೆಗಳು ಕಂಡುಬರ್ತಾ ಇವೆ. ಆದರೆ ವೈಜ್ಞಾನಿಕವಾಗಿ ಯಾವುದೇ ರೀತಿಯಾದಂತಹ ಅಧ್ಯಯನಗಳು ಇಲ್ಲದೆ ಇಂತಹ ಆರೋಪಗಳನ್ನು ಮಾಡ್ತಿರುವಂಥದ್ದನ್ನು ಅಡಿಕೆ ಬೆಳೆಗಾರರ ಸಂಘ ಖಂಡಿಸ್ತದೆ. ಅದರ ಜೊತೆಗೆ ಸರ್ಕಾರಗಳು ಅಡಿಕೆಯ ಮೇಲಿರುವಂತಹ ವೈಜ್ಞಾನಿಕವಾದಂತಹ ಸಂಶೋಧನೆಗಳನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾರೆ. ಅನೇಕ ವರ್ಷಗಳಿಂದಲೂ ಕೂಡ ಪುರಾತನ ಕಾಲದಿಂದಲೂ ಕೂಡ ಅಡಿಕೆಯನ್ನು ವಿವಿಧ ಉತ್ಪನ್ನಗಳಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಪೂಜೆ ಸಹಿತ ಇನ್ನಿತರ ಕೆಲಸಗಳಲ್ಲೂ ಕೂಡ ಬಳಕೆಯನ್ನು ಮಾಡಲಾಗ್ತಾ ಇತ್ತು. ಹೀಗಾಗಿ ಅಡಿಕೆ ಆರೋಗ್ಯದ ಮೇಲೆ ಪರಿಣಾಮಕಾರಿಯಾಗಿಲ್ಲ, ಆದರೆ ಅಡಿಕೆ ಇತರ ವಸ್ತುಗಳು ಪರಿಣಾಮಕಾರಿ ಆಗ್ತವೆ ಅನ್ನೋದನ್ನು ಕೂಡ ಸರ್ಕಾರ ಗಮನಿಸಬೇಕು ಮತ್ತು ಇದರ ಬಗ್ಗೆ ಸಮಗ್ರವಾದ ಅಧ್ಯಯನ ಮಾಡಬೇಕು ಅಂತ ಅಡಿಕೆ ಬೆಳೆಗಾರರ ಸಂಘ ಒತ್ತಾಯಿಸುತ್ತದೆ. ಅಡಿಕೆಯನ್ನ ಪುರಾತನ ಕಾಲದಿಂದಲೂ ಧಾರ್ಮಿಕ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಬಳಸಲಾಗ್ತಾ ಇದ್ದು ಅಡಿಕೆ ಹಾನಿಕಾರಕವಲ್ಲ, ಅಡಿಕೆಯಿಂದ ತಯಾರು ಮಾಡುವ ಗುಟ್ಕಾದಿಂದ ಹಾನಿಕಾರವಾಗುತ್ತಿದೆಯೇ ಎನ್ನುವ ವಿಚಾರವನ್ನ ವೈಜ್ಞಾನಿಕವಾಗಿ ತಿಳಿಯಪಡಿಸಬೇಕಿದೆ ಎನ್ನುವುದು ಅಡಿಕೆ ಬೆಳೆಗಾರರ ಸಂಘದ ಒತ್ತಾಸೆಯೂ ಆಗಿದೆ. ಆಗಾಗ ವಾಣಿಜ್ಯ ಬೆಳೆಯಾದ ಅಡಿಕೆ ಮೇಲೆ ಅದು ಹಾನಿಕಾರಕ ಎಂಬಂತಹ ಅವೈಜ್ಞಾನಿಕ ಪ್ರಕಟಣೆಗಳು ಮತ್ತು ಗವರ್ಮೆಂಟ್ನಲ್ಲಿಯೂ ಇದರ ಬಗ್ಗೆ ಏನಾದರೂ ಅಪಪ್ರಚಾರಗಳು ನಡೆಯುತ್ತಾ ಬರುತ್ತಿದೆ. ಇದನ್ನು ಅಖಿಲ ಭಾರತ ಅಡಿಕೆ ಬೆಳೆಗಾರ ಸಂಘವು ಪ್ರತಿಭಟಿಸುತ್ತಾ ಇದರ ಬಗ್ಗೆ ಸರಿಯಾದ ವೈಜ್ಞಾನಿಕ ಸಂಶೋಧನೆಗಳು ನಡೆಸಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಅಡಿಕೆ ಬೆಳೆಯಿಂದ ಹಿಡಿದು ಅಡಿಕೆ ಸಂಸ್ಕರಿಸುವ ಹಂತದಲ್ಲೂ ಅಡಿಕೆಗೆ ರಾಸಾಯನಿಕಗಳನ್ನು ಬಳಸ್ತಾ ಇರುವುದು ಇದೀಗ ತೆರೆದಿಟ್ಟ ಪುಸ್ತಕದಂತೆ ಸತ್ಯ ಎನ್ನುವ ವಿಚಾರವೂ ಹರಿದಾಡ್ತಾ ಇದೆ. ಅಡಿಕೆ ಮರದಲ್ಲಿ ಹಿಂಗಾರ ಉದುರಿ ಬೀಳದಂತೆ ಮೈಲು ತುತ್ತು ಅಂದರೆ ಕೋಫರ್ ಸಲ್ಫೇಟ್ ಸೇರಿದಂತೆ ವಿವಿಧ ರೀತಿಯ ರಾಸಾಯನಿಕಗಳನ್ನು ಅಡಿಕೆಗೆ ಬೆಳೆಯುವ ಮೊದಲೇ ಬಿಡಲಾಗುತ್ತೆ.
ಅಡಿಕೆಯನ್ನ ಮಾರಾಟ ಮಾಡುವ ಹಂತದಲ್ಲಿ ಅಡಿಕೆಯನ್ನ ಸಂಸ್ಕರಿಸುವ ಗಾರ್ಬಲ್ಗಳಲ್ಲಿ ಅಡಿಕೆಗಳನ್ನು ಪಾಲಿಶ್ ಮಾಡೋದಕ್ಕಾಗಿ ಸಲ್ಫರ್ಗಳನ್ನು ಬಳಸಲಾಗುತ್ತೆ. ಅಲ್ಲದೆ ಅಡಿಕೆಯನ್ನ ಶೇಖರಿಸಿಡುವ ಸಂದರ್ಭ ಅಡಿಕೆಗೆ ಹುಳುಗಳ ಕಾಟ ತಡೆಯಲು ಇನ್ನೊಂದು ರೀತಿಯ ರಾಸಾಯನಿಕವನ್ನ ಬಳಸಲಾಗ್ತಿದೆ. ಆ ಬಳಿಕ ಅಡಿಕೆಯನ್ನ ಗುಟ್ಕಾವಾಗಿ ಪರಿವರ್ತಿಸುವ ಸಂದರ್ಭದಲ್ಲೂ ಅಡಿಕೆಗೆ ರಾಸಾಯನಿಕವನ್ನ ಮಿಕ್ಸ್ ಮಾಡಲಾಗ್ತಿದೆ. ಅಡಿಕೆ ಹಾನಿಕಾರಕ ಎನ್ನುವ ಗುಮ್ಮ ಪ್ರತಿ ಬಾರಿಯೂ ಕೇಳಿ ಬರ್ತಿದ್ದು, ಈ ವಿಚಾರಕ್ಕೆ ಅಡಿಕೆ ಬೆಳೆಗಾರರೇ ಉತ್ತರ ನೀಡಬೇಕಾಗಿದೆ. ಅಡಿಕೆ ಬಗ್ಗೆ ಪದೇ ಪದೇ ಅದು ವಿಷಕಾರಕ ಅಂತ ಹೇಳುವಂಥ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಕಾರಣ ಇರ್ಬೋದು, ಯಾಕೆಂತ ಹೇಳಿದರೆ ಅದನ್ನು ಹೆಚ್ಚು ಸಮಯ ರಕ್ಷಿಸಿಕೊಳ್ಳುವ ಉದ್ದೇಶದಿಂದ ಅದಕ್ಕೆ ರಾಸಾಯನಿಕಗಳನ್ನು ಬಳಸಿ, ಮಾತ್ರೆಗಳನ್ನು ಬಳಸಿ ಅದನ್ನು ಇಡುವಂಥದ್ದು ಕೆಲವು ಕಡೆ ಇದ್ದರೆ, ಅದನ್ನು ಬೆಳೆಯುವಂಥ ಸಂದರ್ಭದಲ್ಲೇ ಅದಕ್ಕೆ ಔಷಧಿಗಳ ಸಿಂಪರಣೆ ಮಾಡಿ ಹೆಚ್ಚು ಬೆಳೆ ತೆಗೆಯುವ ಉದ್ದೇಶದಿಂದ ಸಿಂಪರಣೆ ಮಾಡ್ತಾಯಿದ್ದಾರೆ. ಈ ಕಾರಣದಿಂದಲೂ ಅದು ವಿಷಕಾರಕ ಆಗುವಂಥ ಸಾಧ್ಯತೆ ಇದೆ. ಮತ್ತು ಅದನ್ನು ಸಂಸ್ಕರಣಾ ಘಟಕಗಳಲ್ಲಿ ಕೂಡ ಅದಕ್ಕೆ ಕೆಲವೊಂದು ರಾಸಾಯನಿಕಗಳನ್ನು ಬಳಸಿ ಅದನ್ನು ಪಾಲಿಶ್ ಮಾಡುವಂಥದ್ದು, ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಾತ್ರೆಗಳನ್ನು ಬಳಸಿ ಹೆಚ್ಚು ಕಾಲ ಇಡುವಂಥದ್ದು ಕೂಡ ಕೆಲವು ಕಡೆಯಿಂದ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭ ಇದಕ್ಕೆ ಪರ್ಯಾಯವಾಗಿ ಕೃಷಿಕರೇ ಬೇರೆ ಒಂದು ಪ್ರತ್ಯೇಕವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಗೊಬ್ಬರವನ್ನು ಬಳಸಿ ಮತ್ತು ಔಷಧಿ ಸಿಂಪರಣೆ ಮಾಡದೆ ಒಂದು ಪರೀಕ್ಷೆಗೆ ಒಳಪಡಿಸುವ ಉದ್ದೇಶದಿಂದ 1-2 ಗಿಡಗಳಲ್ಲಿ ಹೀಗೆ ಬೆಳೆದು ಪರೀಕ್ಷೆ ಮಾಡಿದರೆ ಅದು ಇದು ಖಂಡಿತವಾಗಿ ಪ್ರಾಕೃತಿಕವಾಗಿ ವಿಷಕಾರಕವೋ ಅಥವಾ ಮನುಷ್ಯನಿಂದ ವಿಷವನ್ನು ಅದಕ್ಕೆ ಕೊಟ್ಟು ವಿಷಕಾರಕವಾಗುವುದಾ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಕೃಷಿಕರು ಒಂದು ಪರೀಕ್ಷೆಗೆ ಈ ರೀತಿಯಾಗಿ ಮಾಡಿ ಪರೀಕ್ಷೆಗೆ ಒಳಪಡಿಸಿ ಇಂಥ ಆರೋಪಗಳು ಸುಳ್ಳು ಅಥವಾ ಸತ್ಯ ಎನ್ನುವುದನ್ನು ತಿಳ್ಕೊಳ್ಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಮ್ಮ ತೋಟದಲ್ಲಿ ಬೆಳೆಯುವ ಕೆಲವು ಅಡಿಕೆ ಮರಗಳಿಗೆ ಮೈಲುತುತ್ತು ಸೇರಿದಂತೆ ಯಾವುದೇ ರಾಸಾಯನಿಕ ಬಳಸದ ಅಡಿಕೆ ಹಾಗೂ ರಾಸಾಯನಿಕ ಬಳಸಿದ ಅಡಿಕೆ ಗಿಡಗಳಿಂದ ಅಡಿಕೆ ಸಂಗ್ರಹಿಸಿ ಅವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಪರೀಕ್ಷೆ ನಡೆಸಿದಲ್ಲಿ ಯಾವುದು ಹಾನಿಕಾರಕ ಅನ್ನೋದು ಅಡಿಕೆ ತೋಟದಿಂದಲೇ ತಿಳಿದ ಅಡಿಕೆ ಕ್ಯಾನ್ಸರ್ ಕಾರಕವಾಗಲು ಅಡಿಕೆ ಸಂಗ್ರಹಕಾರರೇ ಕಾರಣ ಎನ್ನುವ ಆರೋಪವೂ ಇದೆ. ಹೆಚ್ಚಿನ ಬೆಲೆಯ ಆಸೆಗಾಗಿ ರಾಸಾಯನಿಕಗಳನ್ನು ಬಳಸಿ ಅಡಿಕೆಯನ್ನು ದಾಸ್ತಾನು ಇಟ್ಟ ಪರಿಣಾಮವೇ ಅಡಿಕೆ ವಿಷಯುಕ್ತವಾಗಲು ಕಾರಣ ಎನ್ನಲಾಗ್ತಿದೆ. ಸರ್ಕಾರ ಇಂಥ ವ್ಯವಸ್ಥೆಗಳ ವಿರುದ್ಧ ಕ್ರಮ ಕೈಗೊಂಡಲ್ಲಿ ಅಡಿಕೆ ವಿಷಯುಕ್ತವಾಗುವುದನ್ನು ತಡೆಯಲು ಸಾಧ್ಯವಿದೆ. ನಮ್ಮ ಕುಳ್ಳ ನ್ಯೂಸ್, ಪುತ್ತೂರು.